ರಸ್ತೆಯಲ್ಲಿ ಸಿಗ್ನಲ್ನಲ್ಲಿ ಟ್ರಾಫಿಕ್ ಬ್ಲಾಕ್ ಆದ್ರೆ ಸಾಕು, ಬೈಕ್ ಮತ್ತು ಸ್ಕೂಟರ್ ಸವಾರರು ಫುಟ್ಪಾತ್ ಮೇಲೆ ಹೋಗೋದು ಸಾಮಾನ್ಯ. ಆದರೆ ಇಲ್ಲೊಬ್ಬರು ಅಜ್ಜಿ ಮಾತ್ರ ಫುಟ್ಪಾತ್ ಮೇಲೆ ಬಂದವನನ್ನು ವಾಪಸ್ ಹೋಗುವಂತೆ ಮಾಡಿದ್ದಾರೆ. ಸದ್ಯ ಅದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದೊಡ್ಡ ದೊಡ್ಡ ರಸ್ತೆಗಳಿದ್ದರೂ ಜನರು ಫುಟ್ಪಾತ್ನಲ್ಲಿ ಬೈಕ್ ಓಡಿಸುವ ಚಾಳಿ ಬಿಡುತ್ತಿಲ್ಲ. ವರ್ಷಕ್ಕೆ ಒಂದು ಬಾರಿ ಫುಟ್ಪಾತ್ ಮಾಡಿದರೂ ಕೂಡ ಕೆಲವೇ ತಿಂಗಳುಗಳಲ್ಲಿ ವಾಹನಗಳ ಓಡಾಟದಿಂದ ಹಾಳಾಗುತ್ತಿವೆ. ಫುಟ್ಪಾತ್ನಲ್ಲಿ ಬಂದ ಬೈಕನ್ನು ಮಹಿಳೆಯೊಬ್ಬರು ಹೋಗದಂತೆ ತಡೆದು ನಿಲ್ಲಿಸಿರುವ ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಕೇರಳದಲ್ಲಿ ನಡೆದಿದೆ. ನಾನಂತೂ ಇಲ್ಲಿಂದ ಹೋಗೋಕೆ ಬಿಡಲ್ಲ, ಬೇಕಿದ್ದರೆ ನೀವು ರಸ್ತೆಯಲ್ಲಿ ಹೋಗಿ ಎಂದು ಮಹಿಳೆಯೊಬ್ಬರು ಫುಟ್ಪಾತ್ನಲ್ಲಿ ಅಡ್ಡವಾಗಿ ನಿಂತು ಧೈರ್ಯದಿಂದ ಗದರಿಸಿದ್ದಾರೆ. ಈ ಘಟನೆ ಕೋಡಿಕೋಡ್ನ ಎರಂಜಿಪಾಲನ್ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಡೆದಿದೆ. ಕೋಡಿಕೋಡ್ನ ಚಲಪುರನ್ ನಿವಾಸಿ ಪ್ರಭಾವತಿ ಅಮ್ಮ ಸಿಗ್ನಲ್ ಅನ್ನು ಬೈಪಾಸ್ ಮಾಡಲು ಫುಟ್ಪಾತ್ಗೆ ಹತ್ತಿದ ಸ್ಕೂಟರ್ ಅನ್ನು ನಿಲ್ಲಿಸಿದ್ದಾರೆ. ಸವಾರ ಮುಂದೆ ಹೋಗಲು ಪ್ರಯತ್ನಿಸಿದಾಗಲೂ ಯಾವುದೇ ಬೆದರಿಕೆಗೆ ಮನ್ನಣೆ ನೀಡದೆ ಸ್ಕೂಟರ್ನು ತಡೆದು ನಿಲ್ಲಿಸಿದ್ದಾಳೆ. ಮತ್ತೆ ಮುಂದೆ ಹೋಗಲು ಪ್ರಯತ್ನಿದ್ದ ವೇಳೆ ಪ್ರಭಾವತಿ ಅಮ್ಮ ತನ್ನ ಮೊಬೈಲ್ ಫೋನ್ ತೆಗೆದುಕೊಂಡು ರೆಕಾರ್ಡ್ ಮಾಡಲು ಪ್ರಾರಂಭಿಸಿದರು. ಈ ವೇಳೆ ಸ್ಕೂಟರ್ ಸವಾರ ಫುಟ್ಪಾತ್ನಿಂದ ಕೆಳಗೆ ಇಳಿದಿದ್ದಾನೆ. ಇದನ್ನು ಅಲ್ಲೇ ಪಕ್ಕದ ಬಿಲ್ಡಿಂಗ್ನಲ್ಲಿದ್ದ ಒಬ್ಬರು ವಿಡಿಯೋ ರೆಕಾರ್ಡ್ ಮಾಡಿದ್ದು ಅದು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ. ಪ್ರಭಾವತಿ ಅವರನ್ನು ಹೊಗಳಿದ ಕೇರಳ ಸಾರಿಗೆ ಸಚಿವ ಕೆ.ಬಿ. ಗಣೇಶ್ ಕುಮಾರ್, ಪಾದಚಾರಿ ಮಾರ್ಗಗಳು ವಾಹನಗಳಿಗೆ ಮೀಸಲಾಗಿಲ್ಲ ಎಂದು ಹೇಳಿದರು. ಅಮ್ಮ ಮಾಡಿದ್ದು ಶ್ಲಾಘನೀಯ. ಸಮಾಜವನ್ನು ಪುನರ್ನಿರ್ಮಿಸಲು ನಾಗರಿಕರಿಂದ ಇಂತಹ ಪ್ರತಿಕ್ರಿಯೆಗಳು ಮುಖ್ಯ ಎಂದು ಅವರು ಹೇಳಿದರು.